ಕಾಂತಾರ ಸಿನಿಮಾದ ಮಹಾನ್ ನಾಯಕರು ಆದರಣೀಯ ರಿಷಬ್ ಶೆಟ್ಟಿ ಹತ್ರ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಒಂದು ವಿಶೇಷವಾದಂಥ ಮನವಿ. ಮುಂದಿನ ಕೆಲವೇ ದಿನಗಳಲ್ಲಿ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಮಂಗಳೂರಿನಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ರಿಷಬ್ ಶೆಟ್ಟಿಗೆ ಒಂದು ಸಾರ್ವಜನಿಕ ಸನ್ಮಾನವನ್ನ ಮಾಡಬೇಕು. ಅದು ಈ ತುಳುನಾಡಿನ ಹೆಮ್ಮೆಯ ವಿಚಾರವನ್ನ ಅವರು ನಮ್ಮ ತುಳುನಾಡಿಗೆ ದೊರಕಿಸಿಕೊಟ್ಟಿದ್ದಾರೆ. ಹಾಗಾಗಿ ಸಾವುಕಾರರೇ, ನೀವು ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ಟೈಮ್ ಕೇಳಿ ನಾವು ನಿಮ್ಮ ಹತ್ರ ಹೇಳುತ್ತೆ, ದಯಮಾಡಿ ನೀವು ಬಂದ ಮಂಗಳೂರಿನ ಎಲ್ಲ ಜನರ ಪರವಾಗಿ ನೀವು ಆ ಸನ್ಮಾನವನ್ನು ಸ್ವೀಕಾರ ಮಾಡಕ್ಕೆ ಅತಿ ಶೀಘ್ರದಲ್ಲಿ ನಿಮ್ಗೆ ಒಂದು ಸನ್ಮಾನ ಮಾಡುವಂತ ಆ ಯೋಗ ಭಾಗ್ಯ ನೀವು ನಮ್ಗೆ ಕೊಡಕ ಅಂತೇಳಿ ನಮ್ಮನ್ನು ಕೇಳ್ಕೊಳ್ತೇವೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಸಿನಿಮಾ ಮಾಡಿದ್ರೆ ರಿಷಬ್ ಶೆಟ್ಟಿ ಸಿನಿಮಾದಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಸಿನಿಮಾ ಮಾಡಿದ್ರೆ ರಿಷಬ್ ಶೆಟ್ಟಿ ಸಿನಿಮಾದಂತಿರಬೇಕು. ಆದ್ರೆ ಕೈ ಚಪ್ಪಾಳೆ ಹೊಡೆದರೆ ಮಂಗಳೂರಿನ ಜನರ ಚಪ್ಪಾಳೆ ಅಂತಿರಬೇಕು. ಒಂದು ಜೋರಾದ ಚಪ್ಪಾಳೆಯ ಮೂಲಕ ಪಿಲಿ ಪರ್ಬ 2024ರ ವೇದಿಕೆಗೆ ನಮ್ಮೆಲ್ಲರ ಹೆಮ್ಮೆಯ ನಾಯಕ ನಿರ್ದೇಶಕ ರಿಷಬ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ನಾವು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ, ವೇದವ್ಯಾಸ್ ಕಾಮತ್, ನಳಿನ್ ಕುಮಾರ್ ಕಟೀಲ್ ಮತ್ತು ನಮ್ಮ ಹೋಲ್ ತಂಡದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಬಹಳ ವಿಶೇಷ ಅಂತ ಹೇಳಿದ್ರೆ, ಅವರು ಮೊದಲ ಪಿಲಿ ಪರ್ಬಕ್ಕೆ ಬಂದಾಗ ಕಾಂತಾರ ಸಿನಿಮಾ ಆಗಿತ್ತು ಮತ್ತು ಸ್ವಲ್ಪ ಹಿಟ್ ಆಗಿತ್ತು. ಎರಡನೇ ಸಲ ಬಂದಾಗ ಪ್ಯಾನ್ ಇಂಡಿಯಾ ವರ್ಲ್ಡ್ ವೈಡ್ ಹಿಟ್ ಆಗಿತ್ತು. ಮೂರನೇ ಸಲ ಬಂದಾಗ 2 ರಾಷ್ಟ್ರೀಯ ಪ್ರಶಸ್ತಿಯನ್ನ ಹಿಡಿದುಕೊಂಡು ನಮ್ಮ ಪಿಲಿ ಪರ್ಬದ ವೇದಿಕೆಗೆ ಬಂದಿದ್ದಾರೆ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಶುಭಾಶಯದ ಮಾತು. ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ದಸರಾ ಹಬ್ಬದ ಶುಭಾಶಯಗಳು. 3ನೇ ಬಾರಿ ಬರ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ ಪಿಲಿ ಪರ್ಬಕ್ಕೆ ಬರೋದಕ್ಕೆ. ಮಂಗಳೂರಿನ ಹುಲಿಗಳನ್ನು ನೋಡೋದೇ ಒಂದು ಚಂದ, ಅದನ್ನು ನೋಡಿ ಆನಂದಿಸೋದೇ ಒಂದು ಭಾಗ್ಯ ಅಂತ ಅಂದ್ಕೊಳ್ತೀನಿ ನಾನು. ಸೊ ಕಾಮತರಿಗೆ ಯಾವುದೋ ಥ್ಯಾಂಕ್ಸ್ ಹೇಳಲೇಬೇಕು. ತುಂಬ ದೊಡ್ಡ ಸಪೋರ್ಟ್ ಅವರು. ಹಾಗಾಗಿ ಅವ್ರ ಕಾರ್ಯಕ್ರಮಕ್ಕೆ ಕರೆದಾಗೆಲ್ಲ ಅವ್ರ ಜೊತೆಗೆ ಒಬ್ಬ ಜಗ್ಗ ಅಂತಿದ್ದಾನೆ, ಅವನ ಬೆನ್ನು ಬಿಡೋದೇ ಇಲ್ಲ ಅವನು. ಸೊ ಹಾಗಾಗಿ ಕರೆದಾಗ ನನಗೆ ಇಲ್ಲ ಅಂತ ಹೇಳೋದಕ್ಕಾಗಲಿಲ್ಲ. ನಾನು ಚಿತ್ರೀಕರಣದಲ್ಲಿದ್ದೆ. ಒಂದು ಸಣ್ಣ ವಿರಾಮ ತಗೊಂಡು ಇಲ್ಲಿ ಬಂದು ನಿಮ್ಮನ್ನೆಲ್ಲ ಭೇಟಿಯಾಗುವಂಥ ಒಂದು ಅವಕಾಶ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟು ಎಲ್ಲದರಿಂದಾಗಿಯೇ ಕಾಂತಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿರುವಂಥದ್ದು. ಎಂತ ಇಲ್ಲಿ ಎಲ್ಲ ಅಡ್ಡ ನಿಂತಿದ್ದಾರೆ ಮಾರ. ಇಲ್ಲಿ ಬಂದೆ ಆಯ್ತಾ? ಥ್ಯಾಂಕ್ ಯು. ಸೊ ಹಾಗಾಗಿ ಈ ಪ್ರಶಸ್ತಿಗೆ ನಾನು ಕುಂದಾಪುರದಲ್ಲಿ ಒಂದು ಸಣ್ಣ ಹಳ್ಳಿ ಕೆರಾಡಿ, ಅಲ್ಲಿಂದ ಬಂದಂಥ ಒಂದು ಸಣ್ಣ ಕಲಾವಿದ. ನನ್ನಂಥವ್ರಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಗುರುತಿಸ್ತಾರೆ ಮತ್ತು ಅಲ್ಲೊಂದು ಅವಕಾಶ ಸಿಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನನಗೇ ನಂಬೋದಕ್ಕಾಗಲ್ಲ. ಅದು ಆಯಿತು. ಯಾಕೆ ಅಂತಂದರೆ ಖಂಡಿತವಾಗ್ಲೂ ಆ ದೈವದ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ಆ ಪ್ರಶಸ್ತಿ ಏನೇ ಇದ್ದರೂ ಆ ದೈವಕ್ಕೆ ಸಲ್ಲಬೇಕು. ನಾನು ಅದಕ್ಕೆ ಋಣಿಯಾಗಿರ್ತೀನಿ. ಆ ದೈವದ ಪಾದಕ್ಕಿಟ್ಟು ನನ್ನ ಕೆಲಸ ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲ ಅಂದರೆ ಕೆರಾಡಿ ಅಂತ ಒಂದು ಕುಗ್ರಾಮದಿಂದ ಬಂದವ್ರಿಗೆ ಇಷ್ಟು ಅವಕಾಶ ಸಿಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ನನಗೆ ಒಂದು ಆಶ್ಚರ್ಯಕರವಾಗೇ ಇದೆ. ಎಲ್ಲವೂ ಆ ದೈವದ ಆಶೀರ್ವಾದ. ಸೊ ನಿಮ್ಮ ಆಶೀರ್ವಾದ, ಇದನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಿರೋದು ನೀವು. ನಿಮ್ಮ ಬೆಂಬಲ, ಆಶೀರ್ವಾದ ಹೀಗೆ ಇರಲಿ. ಒಳ್ಳೆಯ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಿಮ್ಮ ಋಣ ತೀರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲರಿಗೆ ಪ್ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ಗೌರವಾನ್ವಿತ ರಿಷಬ್ ಶೆಟ್ಟಿಗೆ ಇನ್ನೊಮ್ಮೆ ಬಹಳ ದೊಡ್ಡ ರೀತಿಯ ಚಪ್ಪಾಳೆ. ಅವರ ಮುಂಬರುವ ಸಿನಿಮಾಕ್ಕೆ ಬಹಳ ಯಶಸ್ಸನ್ನ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಫುಡ್ಲ್ಯಾಂಡ್ ಇನ್ನೊಂದು, ಆವಾಗ ಅಲ್ಲಿ ಮೇಲಿಂದ ಇವರೊಂದು ಡೈಲಾಗ್ ಹೊಡೆದ್ರಲ್ಲಿ, ಅರ್ಜುನ್ ನಾನೆಲ್ಲ ಹುಲಿ ಕುಣಿಬೇಕಂತ,
ನಂಗೆ ಸತ್ಯ ಬರುವುದಿಲ್ಲ, ಆದ್ರೆ ಒಂದು ಪ್ರಾಮಿಸ್ ಮಾಡ್ತೀನಿ, ಬರುವ ವರ್ಷ ಬಿಲಿ ಬರಬೇಕಾದ್ರೆ ಅಂದ್ರೆ ಇದು ಫಿಕ್ಸ್ ಆಗಿದೆ, ಇದು ಇನ್ವಿಟೇಷನ್ ಲೆಕ್ಕ ಇಲ್ಲ, ಪ್ರತಿ ವರ್ಷ ಬರಲೇಬೇಕಂತ. ಬರುವ ವರ್ಷ ಬರುವಾಗ ಖಂಡಿತವಾಗ್ಲೂ ನಾನು ಹುಲಿ ಕುಣಿತ ಕಲಿತು ಬಂದು ಇಲ್ಲಿ ನಲಿತೇನೆ. ಥ್ಯಾಂಕ್ ಯು. ಈ ಸಲ ಒಂದು ಬಿಟ್ಬಿಡಿ ನನ್ನ. ರಿಷಬ್ ಶೆಟ್ರನ ಪಾತೇರ ನಮ್ಮ ಮಾತೇರ್ಲ ಕೇಂಡ ಬದಲ ತುಳುಟೊಂಜಿ ದೈವಾರಾಧನೆ ಪಾತೇರುಂಡು ದಾದಾದ್ನ ಕೇಂಡ ದೈವ ದೇವೇರು ತಾಂಕಿನ ತಮ್ಮಲೆಲ್ಲ ಹಾಕೊಂಡು ಮಟ್ಟೆಲ್ಡು ಪಾರ್ದು ಮಾನಾಯಿನ ಅಂಚಿತ್ತಿನ ಅಪ್ಪೆಲ್ಲ ಹಾಕೊಂಡು ದೈವ ದೇವೇರ್ನ ಅನುಗ್ರಹ ತಿಕ್ಕಣಂದ ಅಂಡ ಒರಿ ನರಮಾನಿ ಉಲ್ತುತ್ತಿನಾಯಿ ಒಡೆಗೆ ಎತ್ತೋಲಿ ಬನ್ಪುನೇನು ರಿಷಬ್ ಶೆಟ್ರು ಒಂಜಿ ಸಿನಿಮಾದ ಮುಖಾಂತರ ಮಲ್ತುದು ತುಷ್ಪಾದೇರು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಇಷ್ಟರ ಮಟ್ಟಿಗೆ ಬೆಳಿಬೇಕಿದ್ರೆ ಆ ನಿಜವಾದ ಹುಲಿಗಳು ಯಾರು ಕೇಳಿದ್ರೆ ಇವರೆಲ್ಲ ನಿಜವಾದ ಹುಲಿಗಳು. ಅಂಚಾದ ರಡ್ಡ ಕೈ ಕಾರು ಮಿತ್ತು ಮಲ್ತದ ಈ ಸಂಘಟನೆಗೋಸ್ಕರ ಬೆಂದಿನ ನಮ್ಮ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಮಾತ ಪಿಲಿಕ್ಲೆಗ್ ಅವರ ಬೈದಿನ ಸೇರ್ದಿನ ಬೆನ್ನಿರ್ನಕಲು ಈತು ಪೊರ್ಲುದ ಕಾರ್ಯಕ್ರಮಕ್ಕಲು ಮಲ್ದೇರು. ಅಂಚಾದ ನಮ್ಮೊಂಜಿ ಪೊರ್ಲುದ ತಾಟಿ ಕೊರ್ದು ಹಾಕ್ಲೆಗೊಂಜಿ ನಮ್ಮ ಮಾನಾದಿಗೆ ಮಲ್ಪುನಂಚಿನ ಸಮಯ. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಅರ್ಪಣೆ ಮಲ್ಪುನಂಚಿನ ಪೆಲಿ ಪರ್ಬ 2024 ಬಾರಿ ಒಂಜಿ ಭವ್ಯ ಬಾಯಿನಂಚಿನ ವೇದಿಕೆ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಮಾತ ಮೆಂಬರ್ಸ್ ಸೇರ್ದು ರಿಷಬ್ ಶೆಟ್ರೆಗೂ ಒಂಜಿ ಬಾರಿ ಪೊರ್ಲುದ ನೆಂಪುನ ಕಾಣಿಕೆನು ಕೊಡ್ದು ಗೌರವ ಮಲ್ತೊಂದುಲ್ಲೇರು. ಆ ಒಂಜಿ ನೆಂಪುದ ಕಾಣಿಕೆದ ಒಟ್ಟಿಗೆ ಸೇರ್ದಿನ ಮಾತ ಬೆನ್ನೆರಲ್ಲ ಜೋರಾಯಿನ ಒಂಜಿ ಚಪ್ಪಾಳೆದ ಒಂಜಿ ಗೌರವಲ್ಲ ಕೊರಡು ಪನೊಂದುಕೆ ಏನೊಂದುಲ್ಲ. ಬಹುಶಃ ಒಂಜಿ ಕಲಾವಿದಗ್ ಚಪ್ಪಾಳೆರ್ದು ಮಲ್ಲ ಗೌರವ ಊಲ ಇಜ್ಜಿ ಪನ್ಪುನ ನಮ್ಮ ಮಾತಿನಲ್ಲ ನಂಬಿಕೆ ಓರ ಶ್ರೀಯುತ ರಿಷಬ್ ಶೆಟ್ರಿಗೆ ಸೇರ್ದಿನ ಮಾತ ಬೆನ್ನೆರ್ಲ ಜೋರಾಯಿನ ಚಪ್ಪಾಳೆದ ಒಂಜಿ ಗೌರವನು ಕೊರಡು.